ಒಂದು 5-6 ತಿಂಗಳಿಂದ ಅನುಮಾನ ಇದ್ದಿತ್ತು. ಅಂದರೆ ಅವರು FIR ಒಟ್ಟಿಗೆ ಇದು ಮಾಡ್ತಾ ಇದ್ರು. ಒಂದು ಲಾಸ್ಟ್ ಅದೇ 3 ಸತಿ ನಾನು ಕಂಪ್ಲೇಂಟ್ ಮಾಡಿದೆ ಅದರ ಬಗ್ಗೆ. ಅವ್ರು ಇದು ಅವ್ರನ್ನ ಒಟ್ಟಿಗೆ ಮಾಡಲಿಕ್ಕೆ ಇದು ಪ್ರಯತ್ನ ಪಟ್ಟಿದ್ದೇನೆ. ಒಟ್ಟಿಗೆ ಓಡಾಡೋದೆಲ್ಲ ನೋಡಿ ನಾನು ನೋಡಿಲ್ಲ, ಖಾಲಿ ಮೊಬೈಲಲ್ಲಿ ಮಾಡಿದ್ದು. ಮತ್ತೊಂದು ಸಲ ಗಾಡಿ ನೋಡಿದೆ, ಅದೇ ಸರಿ ಮಾಡ್ಲಿಕ್ಕೆ ಹೋಗಿದ್ದೆ. ಲಾಸ್ಟ್ ಕಂಪ್ಲೇಂಟ್ ಅಲ್ಲಿ ಲಾಸ್ಟ್ ನಾನು ಅವನೇ ಕೈ ಹಿಡ್ಕೊಂಡು ಅವನದು ಇವ್ರಿಗೆ ಜಾಸ್ತಿ ಆಯ್ತು. ಒಂದು 20-25 ದಿವಸ ಮುಂಚೆ. ಹೌದು. ಮತ್ತೆ ಇವನು ಹೇಳಿದ್ದಾರೆ, ಇವನೇ ಎಲ್ಲ ಕ್ಲಿಯರ್ ಆಗಿದೆ. ಇವಳನ್ನ ಬಿಡಿಸಿ ನಾವು ಕರ್ಕೊಂಡು ಹೋಗಿದ್ದೆ. ಅವ ಅಲ್ಲಿಗೆ ಹೋದ, ಅವ್ರ ಮನೆಗೆ ಹೋದ. ನೆಕ್ಸ್ಟಿಗೆ ಅದೇ ಮತ್ತೆ FIR ಇತ್ತಂತ ಈಗ ನಮ್ಗೆ ಸುದ್ದಿ ಉಂಟು, ಅಷ್ಟು ಗೊತ್ತಿಲ್ಲ. ನಾವು ಅವಳಷ್ಟು ನಾವು ಬಿಟ್ಟಿತ್ತು. ಹೌದು. ಅದು ಮುಖದಲ್ಲಿ ಗಾಯ ಇದ್ದಿತ್ತು. ನಾವು 12 ಗಂಟೆ ರಾತ್ರಿ ನಾನು ಅಲ್ಲೇ ಇದ್ದೆ. ಇದು 3 ಗಂಟೆಗೆ ಆಗಿದ್ದು. 3:30 ಗಂಟೆಗೆ ಅವನ ಗಾಡಿ ವಾಪಸ್ ಹೋಗಿದ್ದು ಅಲ್ಲಿಂದ. ಅದು CC ಕ್ಯಾಮೆರಾ ನಾವು ನೋಡಿದ್ದು. ಆಮೇಲೆ ಏನಾಯ್ತು? ಈಗ ನಿಮ್ಮ ಹತ್ರ ಅವಳು ಒಪ್ಪಿಕೊಂಡಿಲ್ಲ ಮತ್ತೆ? ನಿನ್ನೆ ಅದಕ್ಕೆ ಕೆಲಸ ಇತ್ತಲ್ಲ, ಇದು 5ನೇ ದಿವಸ ಕೆಲಸ ಆಗತ್ತಲ್ಲ. ಕೆಲಸ ಆಗಿ ನಾವು ತೀರ್ಥ ಹಾಕಿ ಒಳಗೆ ಬರುವಾಗ ಅವಳು ತನ್ನಷ್ಟಿಗೆ ಬಾಯ್ಬಿಟ್ಟು ನನ್ನನ್ನು ಸೇಫ್ ಮಾಡು, ಈ ಥರ ಅವ್ರು ಬಂದಿದ್ದಾನೆ ಅಂತ. ನಾವು ಮಾಡಿದ್ದು ಅಂತೇಳಿ? ಹೌದು, ನನ್ನನ್ನು ಸೇಫ್ ಮಾಡು ಅಂತ ಹೇಳಿ. ಹೇಗೆ ನಿಮ್ಮ ಬಾಬಾ ಯಾವ ಥರ? ತುಂಬ ಒಳ್ಳೆ ಜನ ಹೇಳ್ತಾರೆ. ಭಾರಿ ಒಳ್ಳೆ ಜನ ಸರ್. ಯಾರ ಹತ್ರ ಬೇಕಾ ಕೇಳಿ, ಇಡೀ ಊರ ಹತ್ರ ಕೇಳಿ. ಒಂದು ಬ್ಯಾಡ್ ಹ್ಯಾಬಿಟ್ ಅಲ್ಲ, ಚೆನ್ನಾಗಿ ನೋಡಿ. ಮಕ್ಕಳ ಹೆಂಡತಿ ಅಂದ್ರೆ ಜೀವ ಬಿಡ್ತಿದ್ರು. ಎಲ್ಲಿಗೆ ಒಂದು ಸಂಕ್ರಾಂತಿ ಆಗಲಿ ಎಲ್ಲ ಒಟ್ಟಿಗೆ ಕರ್ಕೊಂಡು ಹೋಗ್ತೀವಿ. ನಿಮ್ಮ ತಂಗಿ ಯಾಕೆ ಹೀಗೆ ಮಾಡಿಬೋದು? ನೀವು ನೋಡಿರ್ತೀರಿ ಸಂತೆಯಿಂದ, ಯಾಕೆ ಮುಂಚೆ? ಮತ್ತೆ ಅವ್ರು ಎಂಥದ್ದು ಅಂತ ನನಗೆ ಗೊತ್ತಾಗೋದು. ಆ ಥರ ಗಂಡ ಯಾರಿಗೂ ಸಿಗೋದಿಲ್ಲ. ಅದು ಎಂತ ಇದು ಮಾಡ್ಕೊಂಡು ನಂಗೆ ಗೊತ್ತಿಲ್ಲ. ತುಂಬ ಅಪರೂಪ ಅಂದರೆ ತಂಗಿ ಮೇಲೆ ನಿಮಗೆ ಇದಾಗಿ ಭಾಳ ಅಪರೂಪ. ತಂಗಿಗೂ ಶಿಕ್ಷೆ ಆಗಬೇಕು, ಅವನಿಗೂ ಶಿಕ್ಷೆ ಆಗಬೇಕು. ನಮ್ದು ಒಂದೇ ಅವರು ದುಡ್ಡು ಈಗ ಎಲ್ಲ ನನಗೆ ಇದು ಫೋನ್ ಬರ್ತಾ ಉಂಟು, 10 ಲಕ್ಷ ಕೊಡ್ತೀನಿ, 20 ಲಕ್ಷ ಕೊಡ್ತೀನಿ ಅಂತ ಎಲ್ಲ ಕಾಲ್ ಹೋಗ್ತಾ ಉಂಟು. ಆದರೆ ಆ ಥರ ಒಂದು ನೋಡಿ ನೀವು ಇಬ್ಬರಿಗೂ ಶಿಕ್ಷೆ ಆಗಬೇಕು ಅಷ್ಟೇ.